ಮಳೆ ಶುರುವಾಯಿತು. ಹಾಗೆ ಜಾಕೆಟ್ ಎಲ್ಲ ಹಾಕಿದ್ದು. ಮಳೆ ನೋಡಿ ಎಷ್ಟು ಜೋರು ಮೋಡ ಬರ್ತಾ ಉಂಟು. ಇವತ್ತಿನಿಂದ ನಿನ್ನೆಯಿಂದ ಮಳೆ ಶುರುವಾಗಿದೆ. ಪಡುಬಿದ್ರಿ ಸಿಟಿ. ಈಗ ಪಡುಬಿದ್ರಿ ಇಲ್ಲೆಲ್ಲ ರೋಡೆಲ್ಲ ಸ್ವಲ್ಪ ಅಗಲ ಆಗಿ ಸ್ವಲ್ಪ ದೂರ ದೂರ ಆಗಿದೆ ಅಲ್ಲ, ಗೊತ್ತಾಗುದಿಲ್ಲ ಮಾರ್ರೆ ಮೊದಲಿನಾಗಿ ಈಗ. ಎಲ್ಲ ಬರುವಾಗಲೇ ಹೆದರಿಕೆ ಇತ್ತು. ಕಾಪು ಬಂತು. ಇದುವೇ ದೇವಸ್ಥಾನ, ಭಯಂಕರ ದೊಡ್ಡ ದೇವಸ್ಥಾನ. ಗೈಸ್, ನಾವು ಈಗಾಗಲೇ ಮಾರಿಗುಡಿ ದೇವಸ್ಥಾನಕ್ಕೆ ಬಂದು ಮುಟ್ಟಿದ್ದೆವು. ಕಾಪು ಮಾರಿಗುಡಿ ದೇವಸ್ಥಾನಕ್ಕೆ ಬಂದು ಮುಟ್ಟಿದ್ದೆವು. ಇವತ್ತು ಮಳೆ ಸ್ವಲ್ಪ ಕಡಿಮೆ ಇದ್ದರೆ ಸ್ವಲ್ಪ ಆರಾಮದಲ್ಲಿ ಬರಲಿಕ್ಕೆ ನೋಡಿ. ಅಲ್ಲಿ ದೇವಸ್ಥಾನ ನೋಡ್ಬೋದು. ಇನ್ನು ದೇವಸ್ಥಾನದ ಒಳಗಡೆ ಇನ್ನು ಹೋಗ್ಬೇಕಷ್ಟೇ. ಬನ್ನಿ ಹೋಗುವ. ಇವತ್ತು ಆದಿತ್ಯವಾರ ಆದರೆ ಸ್ವಲ್ಪ ಇಲ್ಲಿ ಜನ ಸ್ವಲ್ಪ ಕಡಿಮೆ ಉಂಟು ಕಾಣಬೇಕು. ಗೊತ್ತಿಲ್ಲ ಮತ್ತೆ ನಮಗೆ, ನಾವು ಫಸ್ಟ್ ಬರೋದಾಗಿ. ಬನ್ನಿ ಈಗ ಒಳಗಡೆ ಹೋಗುವ. ದೇವಸ್ಥಾನ ಸೂಪರ್ ಆಗಿದೆ ಅಲ್ಲನಾ? ಏನಾದರೂ ವಿಡಿಯೋ ಏನಾದರೂ ಮಾಡಬಾರ್ದು ಅಂತ ಇಲ್ಲಿ ಏನಾದರೂ ಬರ್ದಿದ್ದಾರ? ಎಲ್ಲಿಂಟು? ಗೈಸ್, ನಾವು ದೇವಸ್ಥಾನದ ಒಳಗಡೆ ಹೋಗಿ ಬಂದೆವು. ಆ ದೇವರ ದರ್ಶನ ಎಲ್ಲ ಭಾರಿ ಚಂದದಲ್ಲಿ ಆಗಿದೆ. ಎಲ್ಲಿಯಾದ್ರೂ ದೇವಸ್ಥಾನದಲ್ಲಿ ಇಷ್ಟು ಹತ್ತಿರದಲ್ಲಿ ನಾವು ದೇವರನ್ನು ನೋಡುವಂತ ಒಂದು ಅದೇ ಒಂದು ಭಾಗ್ಯ ಅಂತ ಹೇಳ್ಬೋದು. ಇಷ್ಟು ಹತ್ತಿರದಲ್ಲಿ ಎಲ್ಲಿ ಬೇಕಾದ್ರೆ ಸಹ ಗರ್ಭಗುಡಿಯ ಒಳಗೆ ಹೋಗಿ ನೋಡುವಂಥದ್ದು ಒಂದು ಎಲ್ಲಿಸಿಲ್ಲ. ಇಲ್ಲಿಗ ಆದರೆ ಇಲ್ಲಿ ಬಹಳಷ್ಟೊಂದು ಹತ್ತಿರದಲ್ಲಿ ದೇವರನ್ನು ನೋಡಲಿಕ್ಕೆ ನಮಗೆ ಸಿಕ್ಕಿತ್ತು. ಹಾಗೆ ತುಂಬ ಜನ ಬಂದು ನೋಡಿ ಎಲ್ಲ ಹೋಗ್ತಿದ್ದಾರೆ. ಯಾಕಂದ್ರೆ ನಾನಿದ್ದು ಫಸ್ಟ್ ಇಷ್ಟು ಹತ್ತಿರದಲ್ಲಿ ನೋಡಿ, ಇಷ್ಟವರೆಗೆ ನೋಡಲಿಲ್ಲ. ಹಾಗೆ ನಾವು ಸಹ ದೇವಸ್ಥಾನದ ಒಳಗಡೆಯಲ್ಲೆಲ್ಲ ವಿಡಿಯೋ ಮಾಡಲಿಕ್ಕೆ ನೋಡಿದ್ದೇನೆ. ಹತ್ತಿರದಲ್ಲಿ 2-3 ದೇವಸ್ಥಾನ ಅಂತ ಹೇಳಿ ಜಾಸ್ತಿಯೇ ನೋಡಿದ್ದೇನೆ ನಾನು ಸಹ. ಆದರೆ ನಾನು ನೋಡಲಿಲ್ಲ, ಇದು ಫಸ್ಟ್. ಹಾಗೆ ಒಳಗೆಲ್ಲ ವಿಡಿಯೋ ಮಾಡಲಿಲ್ಲ, ಇಲ್ಲಿ ಹೊರಗಡೆ ಮಾತ್ರ ವಿಡಿಯೋ ಮಾಡಿದ್ದು. ನೋಡು ಬನ್ನಿ, ಇನ್ನು ಹೊರಗಡೆ ಎಲ್ಲರೂ ಬನ್ನಿ, ಮಾರಮ್ಮನ ಆಶೀರ್ವಾದ ಪಡೆದುಕೊಂಡು ದರ್ಶನ ಮಾಡಿ ಹೋಗಿ. ನೋಡಿ, ಇದು ಮರ ಬಾಳದ ಕೆತ್ತೆ ಅಂತ ಹೇಳ್ತಾರಲ್ಲ, ಅದರದ್ದು ಮರ. ಕೆಳಗೆ ಅಶ್ವತ್ಥದ ಮರ ಉಂಟು. ಇಲ್ಲೆಲ್ಲ ಕೈಕಲ್ಲಲ್ಲಿ ತೊಳೆದು ಇಲ್ಲಿಂದ ನಂತರ ಒಳಗೆ ಬರಲಿಕ್ಕೆ. ನೋಡಿ, ಇದು ಗೋಪುರ ನೋಡಿ ಎಷ್ಟು ದೊಡ್ಡದು, ಫುಲ್ಲು ಕಲ್ಲಿದ್ದು ಗೋಪುರ. ಇದು ಅವತ್ತು ಬ್ರಹ್ಮಕಲಶೋತ್ಸವ ಆಗುವಾಗ ಇಲ್ಲಿನ ಭಾರಿ ಒಳ್ಳೆಯದೆಲ್ಲ ರೀತಿಯಲ್ಲಿ ಭಾರಿ ಕಲ್ಲಿದ್ದು ಕೆತ್ತನೆ ಎಲ್ಲ ಭಾರಿ ಸೂಪರ್ ಆಗಿದೆ. ನಾವು ಅವತ್ತು ಬ್ರಹ್ಮಕಲಶೋತ್ಸವದ ಟೈಮ್ನಲ್ಲಿ ನಾವು ಇಲ್ಲಿ ಬರಬೇಕು ಅಂತ ಎನಿಸಿದ್ವಿ, ಬರಲಿಕ್ಕೇ ಆಗಲಿಲ್ಲ.
ಹಾಗೆ ನಾವು ಇವತ್ತು ಟೈಮಲ್ಲಿ ಬರ್ಲಿಕ್ಕೆ ಉಂಟು, ಅದು ಅದೇ ಟೈಮಲ್ಲಿ ಬಂದಾಗ ಇವತ್ತು ಉಡುಪಿಗೆ ಹೋಗ್ಲಿಕ್ಕಿತ್ತು. ಹಾಗೆ ಇಲ್ಲಿಯ ದೇವರದೊಂದು ದರ್ಶನ ಮಾಡಿ ಹೋಗುವ ಅಂತೇಳಿ ನಮ್ಮ ಸುದರ್ಶನ ಹೇಳಿದ. ಹಾಗಾಗಿ ನಾವು ಇಲ್ಲಿ ದೇವಸ್ಥಾನಕ್ಕೊಂದು ಭೇಟಿ ಕೊಟ್ಟೆವು. ನೀವು ಯಾರಾದರೂ ನಮ್ಮ ಲಾಗ್ ನೋಡ್ತಿರುವವರು ಈ ದೇವಸ್ಥಾನಕ್ಕೆ ಬರೋದಾದರೆ ನೀವು ಬರ್ಬೋದು. ಇದು ಕಾಪಿನಲ್ಲಿ ಉಂಟು, ಇದು ಮೇನ್ ಸಿಟಿಯಲ್ಲಿ ಉಂಟು. ನ್ಯಾಷನಲ್ ಹೈವೇಯ ಮಂಗಳೂರಿನ ಪಕ್ಕದಲ್ಲಿ ಉಂಟು. ನೋಡಿ, ಮಂಗಳೂರಿಂದ ಬರೋದಾದರೆ ಎಡಗಡೆಯಿಂದ ಸಿಗ್ತದೆ, ಉಡುಪಿಯಿಂದ ಬರೋದಾದರೆ ಬಲಗಡೆಯಿಂದ ಸಿಗ್ತದೆ. ಆದರೆ ಬರೋಕೆ ಸ್ವಲ್ಪ ಯೋಚನೆ ಮಾಡಿಕೊಂಡು ಬನ್ನಿ. ಅದು ಫ್ಲೈಓವರ್ ಉಂಟು, ಫ್ಲೈಓವರಲ್ಲಿ ಕೆಳಗಿನಿಂದ ಬರಬೇಕು. ಉಡುಪಿಯಿಂದ ಬರೋದಂದ್ರೆ ಮಂಗಳೂರಿಂದ ಬರೋದಂದ್ರೆ ಅಷ್ಟೇ ಕೆಳಗಿಂದ ಬರಬೇಕು. ತಪ್ಪಿ ಮೀನಿ ಫ್ಲೈಓವರ್ ಮೇಲಿಂದ ಹೋದ್ರೆ ಸೀದಾ ಉಡುಪಿಗೆ ಅಥವಾ ಮಂಗಳೂರಿಗೆ ಹೋಗ್ತೀವಿ. ವಿಡಿಯೋ ಮಾತ್ರ ಅಷ್ಟು ಚಂದ ಬರುದಿಲ್ಲ, ಯಾಕಂತ ಹೇಳಿದ್ರಿ ಮೋಡ ಉಂಟು, ಫುಲ್ಲು ಮೋಡದಿಂದಾಗಿ ವಿಡಿಯೋ ಅಷ್ಟು ಚಂದ ಬರುದಿಲ್ಲ. ಸ್ವಲ್ಪ ಸ್ವಲ್ಪ ಕಪ್ಪು ಬರ್ತಾ ಇರ್ತದೆ. ನೋಡಿ, ಜಾಗ ಎಲ್ಲ ನೋಡಿ, ಫುಲ್ಲು ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಎಲ್ಲ ಉಂಟು ಬೈಕ್ಗಳಿಗೆ ಕಾರುಗಳಿಗೆ ಅಂತ ಹೇಳಿ. ನೋಡಿ, ಅಲ್ಲಿ ಹೈವೇ ನೋಡ್ಬೋದು, ಇದು ಒಳಗಿಂದ ಬರೋ ರೋಡು, ಮತ್ತು ಮೇಲಿಂದ ಹೈವೇ ಉಂಟು, ಫ್ಲೈಓವರ್ ಮೇಲಿಂದ. ಇದು ಮೇನ್ ಎಂಟ್ರೆನ್ಸ್. ಬಸ್ಸಿನಲ್ಲಿ ಬರುವುದಾದ್ರೆ ಎಲ್ಲ ಈ ಕಡೆಯಿಂದ ಬಂದು ಇಲ್ಲಿಂದಾಗಿ ಒಳಗೆ ಬಂದು ದೇವಸ್ಥಾನದ ಒಳಗಡೆ ಹೋಗುದು. ಓಕೆ ವೀಕ್ಷಕರೇ, ನಾವು ಈಗ ಇಲ್ಲಿ ದೇವಸ್ಥಾನದ ಮರ ಎಲ್ಲ ಉಂಟು. ಗಂಧದ ಮರ, ಗಂಧದ ಮರ ಎಲ್ಲ ಉಂಟು, ಅಲ್ಲಿ ಗಂಧದ ಮರ ಎಲ್ಲ ನೋಡ್ಬೋದು. ವೀಕ್ಷಕರೇ, ನಾವು ದೇವರ ದರ್ಶನ ಎಲ್ಲ ಮಾಡಿ ಆಯ್ತು, ಇನ್ನು ಜಸ್ಟ್ ಇಲ್ಲಿಂದ ಹೊರಡುತ್ತಿದ್ದೇವೆ. ನೆಕ್ಸ್ಟ್ ಇದು ನಮ್ಮ ಪ್ರಯಾಣ ಇಲ್ಲಿಗೆ ಇದು ಮೂಡಿಕಲ್ಲು ಶಿವನ ದರ್ಶನ ಬನ್ನಿ, ಸಿನಿಮಾದ ಶೂಟಿಂಗ್ ಆದ ಕಡೆ. ಓಕೆ, ಮತ್ತೆ ಅಲ್ಲಿ ಭೇಟಿಯಾಗುವ. ಸಾಕು, ನಮ್ಮದು ಪ್ರಯಾಣ ನಾವು ಬೈಕಿನಲ್ಲಿ ಮಾಡಿದ್ದು. ಯಾಕೆಂದರೆ ಬೈಕಿನಲ್ಲಿ ಮಾಡಿದ್ದು ಅಂತ ಹೇಳಿದರೆ ನಮಗೆ ಮಳೆ ಎಲ್ಲ ಬಂದರೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗೆ ವೀಡಿಯೋಸ್ ಅದು ಇದೆಲ್ಲ ಮಾಡಲಿಕ್ಕೆ ನಮಗೆ, ಯಾಕಂದರೆ ಇಲ್ಲಿ ಮಳೆ ಇಲ್ಲದರಲ್ಲಿ ಆಗಿದೆ. ಹಾಗೆ ನಾವೀಗ ಇನ್ನು ನೆಕ್ಸ್ಟ್ ಮೂಡಿಕಲ್ ಶಿವನ ದೇವಸ್ಥಾನಕ್ಕೆ, ಹಾಗೆ ನಾವು ಜರ್ಕಿನ್ ಹಾಕಿ ಹೊರಡಬೇಕಾಗ್ತದೆ. ಇಲ್ಲಿ ಫೋಟೋ ತೆಗಿ.